ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ನಾವೀಗ ಆಲಿಸೋಣ. ಅಧ್ಯಾಯ 15 ಜ್ಞಾನೋಕ್ತಿಗಳ ಪುಸ್ತಕ, ವಾಕ್ಯ 8 ಮತ್ತು 9. ದುರುಳರು ಅರ್ಪಿಸುವ ಬಲಿ ಸರ್ವೇಶ್ವರನಿಗೆ ಅಸಹ್ಯ, ಸಜ್ಜನರು ಮಾಡುವ ಪ್ರಾರ್ಥನೆ ಆತನಿಗೆ ಪ್ರಿಯ. 9ನೇ ವಾಕ್ಯ, ದುರುಳರ ನಡತೆ ಸರ್ವೇಶ್ವರನಿಗೆ ಹೇಯ, ನೀತಿವಂತರ ನಡತೆ ಆತನಿಗೆ ಸುಪ್ರಿಯ. ಇನ್ನೊಮ್ಮೆ ನಾವು ಈ ವಾಕ್ಯಗಳನ್ನು ಆಲಿಸೋಣ. ದುರುಳರು ಅರ್ಪಿಸುವ ಬಲಿ ಸರ್ವೇಶ್ವರನಿಗೆ ಅಸಹ್ಯ, ಸಜ್ಜನರು ಮಾಡುವ ಪ್ರಾರ್ಥನೆ ಆತನಿಗೆ ಪ್ರಿಯ. ದುರುಳರ ನಡತೆ ಸರ್ವೇಶ್ವರನಿಗೆ ಹೇಯ, ನೀತಿವಂತರ ನಡತೆ ಆತನಿಗೆ ಸುಪ್ರಿಯ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಒಬ್ಬ ವ್ಯಕ್ತಿ ಹೇಗೆ ಸಜ್ಜನನಾಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಹೇಗೆ ದುರುಳನಾಗ್ತಾನೆ, ಹುಟ್ಟಿನಿಂದಲ್ಲ ಪ್ರಿಯರೇ, ಹುಟ್ಟಿನಿಂದಲ್ಲ. ಹುಟ್ಟಿನಿಂದ ಎಲ್ಲರೂ ಕೂಡ ಮುಗ್ಧರೇ. ಅದಕ್ಕಾಗಿ ನಾವು ನೋಡ್ತೇವೆ, ಈ ಚಿಕ್ಕ ಮಕ್ಕಳು, ಅದಕ್ಕಾಗಿಯೇ ಇರ್ಬೋದು, ಯೇಸು ಸ್ವಾಮಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಬೇಕಿದ್ರೆ ನೀವು ಈ ಕೂಸುಗಳ ಹಾಗೆ, ಚಿಕ್ಕ ಮಕ್ಕಳ ಹಾಗೆ ಆಗ್ಬೇಕಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಅವರಲ್ಲಿ ಮುಗ್ಧತೆ ಉಂಟು, ಅವರಲ್ಲಿ ಕುಚೋದ್ಯತೆ, ಕಪಟತನ ಇಲ್ಲ. ಅದು ಇರಬಹುದು ಒಂದು ಜನಾಂಗದಲ್ಲಿ, ಇನ್ನೊಂದು ಜನಾಂಗದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಅದನ್ನು ನೋಡ್ತೇವೆ. ಬಿಳಿಯರಿರ್ಬಹುದು, ಕರಿಯರಿರ್ಬಹುದು, ಶ್ರೀಮಂತರಿರ್ಬಹುದು, ಬಡವರಿರ್ಬಹುದು, ಈ ಚಿಕ್ಕ ಮಕ್ಕಳಲ್ಲಿ, ಕೂಸುಗಳಲ್ಲಿ ಆ ಮುಗ್ಧತೆ ಎದ್ದು ಕಾಣ್ತದೆ. ಎಲ್ಲರಲ್ಲಿ ಕೂಡ ಅದು ಇದ್ದೇ ಇರ್ತದೆ. ಯಾವಾಗ ನಾವು ಬೆಳೆದು ಬರ್ತೇವೆ ಆಗ ನಾವು ಕಲಿಯುತ್ತೇವೆ. ಏನನ್ನು ಕಲಿಯುತ್ತೇವೆ? ನಮ್ಮ ಸುತ್ತಮುತ್ತಲಿರುವಂತಹ ಮನುಷ್ಯರನ್ನು ಒಳ್ಳೆಯದನ್ನು ಕಲಿಯುತ್ತೇವೆ, ಕೆಟ್ಟದನ್ನು ಕೂಡ ಕಲಿಯುತ್ತೇವೆ. ಒಂದು ರೀತಿಯ ವ್ಯವಸ್ಥೆ ಒಳಗೆ, ಸಮಾಜದ ವ್ಯವಸ್ಥೆ ಒಳಗೆ ನಾವು ಇದ್ದು ಇದನ್ನು ನಾವು ಕಲಿಯುತ್ತೇವೆ, ಒಳ್ಳೆಯದು ಮತ್ತು ಕೆಟ್ಟದ್ದು. ಯಾಕಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಮನುಷ್ಯರು ಎಲ್ಲರೂ ಕೂಡ ಒಳ್ಳೆಯವರಲ್ಲ, ಎಲ್ಲವರು ಕೂಡ ಕೆಟ್ಟವರಲ್ಲ. ಹಲವು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ, ಸಮಾಜದಲ್ಲಿ ಜೀವಿಸಬೇಕಿದ್ರೆ ಇತರರು ಏನ್ ಮಾಡ್ತಾರೆ ಹಾಗೇನೆ ಮಾಡಬೇಕಾಗ್ತದೆ. ಮನಸ್ಸಿಲ್ಲದಿದ್ದರೂ ಕೂಡ ಹಾಗೆ ಮಾಡಬೇಕಾಗ್ತದೆ. ಸರ್ವೈವಲ್, ನಾವು ಉಳಿಬೇಕಿದ್ರೆ ಹಾಗೇನೆ ಮಾಡುವಂತ ಒಂದು ಅಗತ್ಯತೆ ಅಲ್ಲಿ ಬರುತ್ತದೆ. ಹೆಲ್ಪ್ಲೆಸ್ನೆಸ್, ಅಸಹಾಯಕತೆ ಏನೇ ಇರಬಹುದು, ಅಸಹಾಯಕತೆಯಿಂದಲೇ ನಾವು ಕಲಿತಿರ್ಬಹುದು. ಆದರೆ ನಮಗೆ ಅದು ಒಳ್ಳೆಯದನ್ನು ಮಾಡಲ್ಲ. ನಾವೇನೋ ಉಳಿಬಹುದು ಅಥವಾ ಬದುಕಬಹುದು, ಆದರೆ ಅದು ನಮ್ಮನ್ನು ಒಳ್ಳೆಯದು ಮಾಡುದಿಲ್ಲ. ಅದರ ವಿರುದ್ಧ ಯಾರು ನಾನು ಒಳ್ಳೆಯದನ್ನೇ ಮಾಡ್ತೇನೆ, ಯಾವತ್ತೂ ಕೂಡ ಕೆಟ್ಟದಕ್ಕೆ ಕೈ ಹಾಕಲ್ಲ ಎಂದು ಇರ್ತಾರೋ ಅವರ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಬಹುದು. ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ
ಇದೊಂದು ರೀತಿಯ ಪಂಥಾಹ್ವಾನ. ನಮ್ಮ ಸುತ್ತಮುತ್ತಲಿರುವಂತಹ ಸಮಾಜ ಒಂದು ರೀತಿಯ ಪಂಥಾಹ್ವಾನ. ಎಲ್ಲವೂ ಕೂಡ ನಮಗೆ ಪೂರಕವಾಗಿಲ್ಲ. ಕೆಲವು ವಿಷಯಗಳು ಪೂರಕವಾಗಿದ್ದರೆ ಅನೇಕ ವಿಷಯಗಳು ನಮಗೆ ಅಡ್ಡಗಾಲಾಗಿರ್ತದೆ. ಅದಕ್ಕಾಗಿ ನಾವು ಬದುಕಬೇಕಿದ್ರೆ ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಕೆಲವು ಬಾರಿ ನಮಗೆ ಏನು ಬೇಡ ಮನಸ್ಸಿಲ್ಲ ಅದನ್ನು ಕೂಡ ಮಾಡಲೇಬೇಕಾಗ್ತದೆ. ಅಸಹಾಯಕತೆ, ಕೆಲವು ಬಾರಿ ಅಸಹಾಯಕತೆ ನಮ್ಮದೇ, ಇನ್ನು ಕೆಲವು ಬಾರಿ ಅಸಹಾಯಕತೆ ನಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೋಸ್ಕರ. ಯಾಕಂತ ಹೇಳಿದ್ರೆ ನಾವು ಒಬ್ಬೊಬ್ಬರೇ ಬದುಕುದಿದ್ರೆ ಬೇರೆ ವಿಚಾರ. ಆದರೆ ಯಾವಾಗ ನಾವು ಕುಟುಂಬದಲ್ಲಿ ಸಮಾಜದಲ್ಲಿ ಬದುಕುತ್ತೇವೆ, ನಮ್ಮ ಜೊತೆಯಲ್ಲಿ ಕುಟುಂಬಸ್ಥರು ಇದ್ದಾರೆ ಅಥವಾ ಇನ್ನಿತರರಿದ್ದಾರೆ, ಅವರಿಗೋಸ್ಕರ ಬೇಡವಾದನ್ನು ಕೂಡ ಕೆಲವು ಬಾರಿ ಮಾಡಲೇಬೇಕಾಗ್ತದೆ. ಆದರೆ ಈ ಒಳಿತು ಮತ್ತು ಕೆಡುಕು ಅದು ನಮ್ಮ ಆಯ್ಕೆ. ಕಷ್ಟ ತುಂಬ ಪಡಬೇಕು. ಆದರೂ ಕೂಡ ಕೆಲವರಿದ್ದಾರೆ ಎಷ್ಟು ಕಷ್ಟ ಬಂದರೂ ಕೂಡ ಚಿಂತೆ ಇಲ್ಲ, ಈ ಕೆಟ್ಟದನ್ನು ಮಾತ್ರ ನಾನು ಮಾಡಲಾರೆ. ಇನ್ನೊಬ್ಬರು ಇರ್ತಾರೆ, ಮನಸ್ಸಿಲ್ಲ, ಆದರೂ ಕೂಡ ಸುಲಭವಾಗಿ ಬಲಿಯಾಗಿಬಿಡ್ತಾರೆ. ಮತ್ತೆ ಕೆಲವರು ಆಯ್ಕೆಯಿಂದಲೇ ಕೆಟ್ಟದನ್ನು ಮಾಡ್ತಾರೆ. ಆಯ್ಕೆಯಿಂದಲೇ ಏನೇ ಇದ್ದರೂ ಕೂಡ ತೊಂದರೆ ಇಲ್ಲ, ನನಗೆ ಒಟ್ಟು ಜೀವನ ಸುಖಮಯ ಆದರೆ ಸಾಕು. ಯಾರ ಜೀವನ ಹೋದ್ರೂ ಕೂಡ ಚಿಂತಲ್ಲ. ಯಾವ ರೀತಿಯ ಒಂದು ಅಂತಃಕರಣ ಮನುಷ್ಯರಲ್ಲಿ ಇರ್ತದೋ, ಎಲ್ಲಿಂದ ಬರ್ತದೋ ತಿಳಿಯದು. ಆದರೂ ಕೂಡ ಕೆಲವು ಮನುಷ್ಯರು ಇರ್ತಾರೆ ಹಾಗೇನೆ ಮಾಡಲಿಕ್ಕೆ ಬಯಸುವವರು. ದೇವರ ವಾಕ್ಯ ನಮ್ಗೆ ಏನು ಹೇಳ್ತದೆ? ದುರುಳರ ನಡತೆ ಸರ್ವೇಶ್ವರನಿಗೆ ಅಸಹ್ಯ. ದುರುಳರ ಕೆಟ್ಟತನವನ್ನು ಮಾಡುವವರ ನಡತೆ ಸರ್ವೇಶ್ವರನಿಗೆ ಹೇಯ, ಅಸಹ್ಯ. ಅವರು ಅರ್ಪಿಸುವಂತ ಬಲಿ ಕೂಡ ಅದು ದೇವರಿಗೆ ಇಷ್ಟ ಆಗಲ್ಲ. ನಾವು ನೋಡ್ತೇವೆ, ಯೇಸು ಸ್ವಾಮಿ ದೇವರ ಕುಮಾರ ಮನುಷ್ಯರಾಗಿ ಭೂಲೋಕಕ್ಕೆ ಬಂದಾಗ ದೇವರ ಮನಸ್ಸು ಯೇಸು ಸ್ವಾಮಿಯನ್ನು ಬಿಟ್ಟರೆ ಇತರರಿಗೆ ಯಾರಿಗೂ ತಿಳಿದುಂಟು. ನಾವೆಲ್ಲ ಈ ರೀತಿ ಇರಬಹುದು, ಆ ರೀತಿ ಇರಬಹುದು ಅಂತ ಗ್ರಹಿಸುವುದು. ಆದರೆ ಯೇಸು ಸ್ವಾಮಿ ಸ್ವತಃ ದೇವರ ಕುಮಾರ ಆಗಿರುವುದರಿಂದ ಅವರಿಗೆ ಚೆನ್ನಾಗಿ ತಿಳಿದುಂಟು ದೇವರ ಮನಸ್ಸು ಏನಂತ. ಅದಕ್ಕಾಗಿ ಯೇಸು ಸ್ವಾಮಿ ನಮ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ವೇಳೆ ನೀನು ಏನಾದರೂ ಬಲಿ ಅರ್ಪಣೆಯನ್ನು ಮಾಡಲಿಕ್ಕೆ ದೇವಾಲಯಕ್ಕೆ ಬಂದಿಯೋ, ಅಲ್ಲಿ ವೇದಿಕೆ ಹತ್ರ ಬರುವಾಗ ನಿನಗೆ ನೆನಪಾಗ್ತದೆ, ನಿನ್ನ ಸಹೋದರನಿಗೆ ನಿನ್ನ ವಿರುದ್ಧ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ, ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ಹೋಗು, ವಾಪಸ್ ಹೋಗು. ಯಾರ ಹತ್ರ ಸಮಾಧಾನ ಇಲ್ಲ ಅವರ ಹತ್ರ ರಾಜಿ ಮಾಡಿಕೊಳ್ಳು. ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿನಗೆ ಯಾರ ಹತ್ರ ಅಸಮಾಧಾನ ಉಂಟು ಅಂತಲ್ಲ, ನಿನ್ನ ಮೇಲೆ ಯಾರಿಗೆ ಅಸಮಾಧಾನ ಉಂಟು ಅಂತ ನಿನ್ನ ನೆನಪಿಗೆ ಬಂದರೆ ಕಾಣಿಕೆಯನ್ನು ಬಿಟ್ಟು ಅಲ್ಲಿ ವಾಪಸ್ ಹೋಗು. ಎಷ್ಟೊಂದು ಅರ್ಥಪೂರ್ಣವಾದಂತಹ ಮಾತುಗಳನ್ನು ಯೇಸು ಸ್ವಾಮಿ ಹೇಳಿದ್ದಾರೆ. ನಿನ್ನ ಬಗ್ಗೆ ಯಾರಿಗೆ ಆದರೂ ಅಸಮಾಧಾನ ಇದ್ದರೆ ನಿನ್ನ ಕಾಣಿಕೆಯನ್ನು ಅಲ್ಲೇ ಬಿಟ್ಟು ಬಿಡು. ಯಾಕಂತ ಹೇಳಿದ್ರೆ ಅದು ದೇವರಿಗೆ ಸ್ವೀಕಾರಾರ್ಹ ಆಗಲ್ಲ. ಯಾವಾಗ ಆಗ್ತದೆ ಅಂತ ಹೇಳಿದ್ರೆ, ನೀನು ಹೋಗಿ ಯಾರಿಗೆ ನಿನ್ನ ಮೇಲೆ ಅಸಮಾಧಾನ ಉಂಟು ಅವರ ಹತ್ರ ರಾಜಿ ಮಾಡಿಕೊಂಡಾಗ ಅದು ಸರಿಯಾಗ್ತದೆ. ಅಂತ ಬಲಿ ಕಾಣಿಕೆ ಅದು ದೇವರಿಗೆ ಇಷ್ಟ ಆಗಲ್ಲ ಒಂದು ವೇಳೆ ಅಸಮಾಧಾನ ಇದ್ದರೆ. ಯಾಕಾಗಿ ಇನ್ನೊಬ್ಬರಿಗೆ ನನ್ನ ಮೇಲೆ ಅಥವಾ ನಮ್ಮ ಮೇಲೆ ಅಸಮಾಧಾನ ಉಂಟು? ಯಾಕಂತ ಹೇಳಿದ್ರೆ ನಮ್ಮಿಂದ ಏನಾದರೂ ಅವರಿಗೆ ಅನ್ಯಾಯ ಅನೀತಿ ಆಗಿದೆ, ಕೆಟ್ಟದಾಗಿದೆ, ಅದಕ್ಕಾಗಿ ಅವರಿಗೆ ನಮ್ಮ ಮೇಲೆ ಅಸಮಾಧಾನ ಉಂಟು. ಅಂತಹ ಸಂದರ್ಭದಲ್ಲಿ ನಾವು ಏನೇ ಕಾಣಿಕೆಯನ್ನು ತಂದು
ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಬಂದಾಗ ದೇವರಿಗೆ ಅದು ಇಷ್ಟ ಆಗಲ್ಲ. ಈ ಹಳೆಯ ಒಡಂಬಡಿಕೆಯಲ್ಲಿ ಜನರಲ್ಲಿ ಒಂದು ಯೋಚನೆ ಇತ್ತು. ಅದೇನಂತ ಹೇಳಿದ್ರೆ, ಒಳ್ಳೆಯ ಬಲಿ ಅದರಲ್ಲಿ ಏನು ಕೂಡ ಊನ ಇರಬಹುದು, ಒಂದು ಪ್ರಾಣಿಗಳು ಅಥವಾ ಹಣ್ಣು ಹಂಪಲುಗಳು, ತರಕಾರಿ ಇರಬಹುದು, ಏನೇ ಇರಬಹುದು, ಆದಷ್ಟು ಒಳ್ಳೆಯದು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ. ಮತ್ತೆ ಒಂದು ವೇಳೆ ಅರ್ಪಣೆ ಮಾಡುವಂತ ಬಲಿ ಅದರಿಂದ ಯಾವಾಗ ಈ ಸುಡುತ್ತಾರೆ ಬಲಿಯನ್ನು, ಆಗ ಒಂದು ರೀತಿಯ ವಾಸನೆ ಇರ್ಬೋದು, ಸುವಾಸನೆ ಇರ್ಬೋದು ಬರ್ತದೆ. ಕೆಲವು ಬಾರಿ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಏನಾದ್ರೂ ಒಳಗಡೆ ಅಥವಾ ಏನಾದ್ರೂ ಈ ಖಾನಾವಳಿಯಲ್ಲಿ ರೆಸ್ಟೋರೆಂಟ್ನಲ್ಲಿ ಖರೀದಿರ ರಸ್ತೆ ಬದಿಯಲ್ಲಿ ಕೂಡ ಇರ್ತದೆ, ವಾಸನೆ ಬರ್ತದೆ. ಆ ವಾಸನೆಯಿಂದಲೇ ತಿಳಿತದೆ ಅಲ್ಲಿ ಏನು ಅಡಿಗೆ ತಯಾರು ಮಾಡ್ತಾರಂತ ಹೇಳಿಕೊಂಡು. ಕೆಲವರಿಗೆ ಅದರಿಂದ ಒಂದು ರೀತಿಯ ಖುಷಿ ಕೂಡ ಆಗ್ತದೆ. ಈ ಹಳೆ ಒಡಂಬಡಿಕೆಯಲ್ಲಿ ಕೂಡ ಜನರು ಏನು ತಿಳ್ಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ರೆ, ಈ ಪ್ರಾಣಿಗಳನ್ನು ಬಲಿ ಅರ್ಪಣೆ ಮಾಡುವಾಗ, ಅದನ್ನು ಸುಡುವಾಗ, ಒಂದು ವೇಳೆ ಆ ಪ್ರಾಣಿಗಳಲ್ಲಿ ತೈಲಾಂಶ, ಕೊಬ್ಬು ಇದ್ದರೆ ಅದರ ವಾಸನೆ ಸ್ವಲ್ಪ ಹಿತ ಆಗಿರ್ತದೆ ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಜನರು ತಿಳ್ಕೊಳ್ತಿದ್ದರು ಈ ಕೊಬ್ಬು ಇರುವಂತಹ ಬಲಿಯನ್ನು ಅರ್ಪಣೆ ಮಾಡಿದರೆ ಅದಕ್ಕೆ ಕ್ರಯ ಜಾಸ್ತಿ, ದೇವರಿಗೆ ತುಂಬಾ ಖುಷಿ ಆಗ್ತದೆ. ಖುಷಿ ಆಗುವುದು ಯಾರಿಗೆ? ಮನುಷ್ಯರಿಗೆ. ದೇವರನ್ನು ಕೂಡ ಈ ಬಲಿಯನ್ನು ತಿನ್ನುವುದಿಲ್ಲ, ಆದರೆ ಮನುಷ್ಯರು ಅದನ್ನು ಹಾಗೆ ತಿಳ್ಕೊಳ್ಳಿದ್ದಾರೆ, ನನಗೆ ಖುಷಿ ಆಗ್ತದೆ, ದೇವರಿಗೆ ಕೂಡ ಖುಷಿ ಆಗ್ತದೆ ಅಂತ ಹೇಳಿಕೊಂಡ. ಇಲ್ಲ, ಯೇಸು ಸ್ವಾಮಿ ನೇರವಾಗಿ ಹೇಳ್ತಾರೆ, ನೀನು ಎಷ್ಟೇ ಒಳ್ಳೆಯ ಬಲಿಯನ್ನು ಕೂಡ ತಂದರು ಕೂಡ, ಕಾಣಿಕೆಯನ್ನು ತಂದರು ಕೂಡ, ಒಂದು ವೇಳೆ ನೀನು ಯಾರಿಗಾದರೂ ಅನ್ಯಾಯ ಮಾಡಿದ್ದರೆ, ಕೆಟ್ಟದನ್ನು ಮಾಡಿದ್ದೀಯಾದರೆ ಆ ಎಷ್ಟೇ ಒಳ್ಳೆಯ ಕಾಣಿಕೆ ಕೂಡ ದೇವರಿಗೆ ಇಷ್ಟ ಆಗಲ್ಲ. ದೇವರ ಮನಸ್ಸು ಯೇಸು ಸ್ವಾಮಿ ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಯಪಡಿಸ್ತಾರೆ. ಎಷ್ಟೇ ಒಳ್ಳೆ ಬಲಿ ಇರ್ಬೋದು, ಆದರೆ ಅದು ದೇವರಿಗೆ ಮಾತ್ರ ಒಪ್ಪಿಗೆ ಆಗುವುದಿಲ್ಲ, ಅದನ್ನು ಬಿಟ್ಟು ಬಿಡು ನೀನು ಅಲ್ಲಿ ಅಂತ ಹೇಳಿಕೊಡು. ಅದೇ ಪ್ರಕಾರ ಈ ಜನರು ಬಂದು ಕಾಣಿಕೆ ಡಬ್ಬೆಯಲ್ಲಿ ಹಣ ಹಾಕ್ತಿದ್ದವು, ತುಂಬಾ ಹಣ, ಒಂದು ರೀತಿಯಲ್ಲಿ ಸಂತೋಷ ಪಡ್ತಿದ್ದವರು, ಹೆಮ್ಮೆ ಪಡ್ತಿದ್ದವರು, ನಾನು ಇಷ್ಟು ಹಣ ಹಾಕಿದ್ದೇನೆ ಅಂತ ಹೇಳಿಕೊಂಡು. ಅದು ಹಣ ಹಾಕುವ ರೀತಿ ಕೂಡ ಉಂಟು. ಹಾಕುವಾಗ ಆ ಒಂದು ಶಬ್ದ ಬರುವ ಹಾಗೆ ಆಗ್ತಿದ್ದರು. ಸುತ್ತಮುತ್ತಲಿದ್ದಂತಹ ಜನರು ತಿರುಗಿ ನೋಡ್ತಿದ್ದರು, ಯಾರಪ್ಪ ಇವರು ಇಷ್ಟು ಹಣ ಹಾಕಿದ್ದಾರೆ ಅಂತ ಹೇಳಿಕೊಂಡು. ಆಗಿನ ಸಮಯದಲ್ಲಿ ಈ ಕಾಗದದಿಂದ ಮಾಡಿದಂಥ ನೋಟುಗಳು ಇರಲಿಲ್ಲ, ನಾಣ್ಯಗಳು. ಈ ನಾಣ್ಯಗಳು ಪಾತ್ರೆಯಲ್ಲಿ ಹಾಕಿದಾಗ ಜಣ ಜಣ ಅಂತ ಶಬ್ದ ಬರ್ತದೆ. ಒಂದು ಹಾಕಿದರೆ ತಿಳಿತದೆ, ಎರಡು ಹಾಕಿದರೆ ತಿಳಿತದೆ, ಒಂದು ಮುಷ್ಟಿ ಹಾಕಿದರೆ ದೊಡ್ಡ ಶಬ್ದ ಬರ್ತದೆ. ಅದಕ್ಕಾಗಿ ಕೆಲವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಜನರಿಗೆ ತೋರ್ಪಡಿಸ್ಲಿಕ್ಕೇನೆ ಒಂದು ಮುಷ್ಟಿ ಹಣವನ್ನು ಈ ತಾಮ್ರದ ಪಾತ್ರೆಯಲ್ಲಿ, ಖಜಾನೆಯಲ್ಲಿ ಹಾಕ್ತಿದ್ದರು. ಅಂತ ಸಂದರ್ಭದಲ್ಲಿ ಜನರು ತಿರುಗಿ ನೋಡ್ತಿದ್ರು, ಯಾರಪ್ಪ ಇವರು ಇಷ್ಟು ಹಣ ಹಾಕುವವರು ಅಂತ ಹೇಳಿಕೊಂಡು. ಆ ಸಮಯದಲ್ಲಿ ದೇವಾಲಯದಲ್ಲಿ ಒಬ್ಬ ಆಕೆ ಬಂದಳು, ವಿಧವೆ. ಆಕೆಯಲ್ಲಿ ಎಷ್ಟಿರ್ಬಹುದು? ಆಕೆಯ ಗಂಡ ಇಲ್ಲ, ಸತ್ತಿದ್ದಾನೆ, ಬಡವೆ ಆಕೆ. ಆಕೆಯಲ್ಲಿ ಸಂಪಾದನೆ ತುಂಬ ಇಲ್ಲ, ಆದರೂ ಕೂಡ ದೇವರಿಗೆ ಏನಾದರೂ ತಾನು ಕೊಡ್ಬೇಕೆಂಬ ಒಂದು ಆಸೆ ಆಕೆ. ಅದಕ್ಕಾಗಿ ಆಕೆ ಏನ್ ಮಾಡಿದಾಳೆ ಅಂತ ಹೇಳಿದ್ರೆ, ಆ ದಿವಸ ಆಕೆಗೆ ಏನು ಬೇಕಾಗಿತ್ತೋ ಅದನ್ನು ಆಕೆ ಊಟ ಮಾಡದೆ, ದೇಹಕ್ಕೆ ಬೇಕಾದಂಥ ಆಹಾರವನ್ನು ಆಕೆ ಸೇವಿಸದೆ, ಉಳಿಕೆ ಮಾಡಿದಂಥ ಒಂದು ನಾಣ್ಯವನ್ನು ತಂದು ಆ ಖಜಾನೆಯಲ್ಲಿ ಹಾಕಿದಳು. ಯಾರಿಗೆ ಕೂಡ ಕೇಳಲಿಲ್ಲ, ಯಾರಿಗೆ ಕೂಡ ಕೇಳಲಿಲ್ಲ. ಯಾಕೆಂತ ಹೇಳಿದ್ರೆ ಆಕೆ ಹಾಕಿದ್ದು ಕೂಡ ಅದೇ ರೀತಿ ಇರಬಹುದು. ಯಾಕೆಂತ ಹೇಳಿದ್ರೆ ತಾನು ಹಾಕಿದಂಥ ಒಂದು ನಾಣ್ಯ ಸ್ವಲ್ಪ ಶಬ್ದ ಬಂದು ಇತರರದ್ದು ಅದನ್ನು ಕೇಳಿ, ಈಕೆಯಿಂದ ಇನ್ನೇನು ಜಾಸ್ತಿ ಬರಲಿಕ್ಕೆ ಸಾಧ್ಯ ಉಂಟು ಅಂತ
ಜನರು ತಿಳ್ಕೊಳ್ಳುವುದರ ಬದಲಿಗೆ ಹುಟ್ಟಿನಿಂದ ಹಾಕಿದ್ದಿರ್ಬೋದು, ಯಾರಿಗೆ ಕೂಡ ತಿಳಿಯದಾಗಿ. ಆದರೆ ಯಾರು ನೋಡಿದರು? ದೇವಾಲಯದಲ್ಲಿ ಇದ್ದಂಥ ಯೇಸು ಸ್ವಾಮಿ ನೋಡಿದರು. ಶ್ರೀಮಂತರು ಹಾಕುವಂತ ಹಣವನ್ನು ಕೂಡ ಯೇಸು ಸ್ವಾಮಿ ನೋಡಿದ್ದರು, ಯಾರು ಎಷ್ಟು ಹಾಕ್ತಾರಂತ ಹೇಳಿಕೊಂಡು. ಈ ಬಡ ವಿಧವೆ ಹಾಕಿದಂತ ನಾಣ್ಯವನ್ನು ಕೂಡ ಯೇಸು ನೋಡಿದರು. ಯೇಸು ಸ್ವಾಮಿ ನೋಡಿದರೆಂದರೆ ಏನು ಅರ್ಥ? ದೇವರು ನೋಡಿದರು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ದೇವರ ಕುಮಾರ. ದೇವರ ಕುಮಾರ ಯೇಸು ಸ್ವಾಮಿ ನೋಡಿದ್ದಾರೆ ಅಂತ ಹೇಳಿದ್ರೆ ದೇವರು ಕೂಡ ನೋಡಿದ್ದಾರೆ ಎಂಬ ಅರ್ಥ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನೋಡಿ, ಅವರೆಲ್ಲರೂ ಕೂಡ ಹಾಕಿದ್ದಕ್ಕಿಂತ ಜಾಸ್ತಿಯಾಗಿ ಈ ಬಡ ವಿಧವೆ ಜಾಸ್ತಿ ಹಾಕಿದಳು. ಯಾಕೆ ಪ್ರಿಯರೇ? ಅವರೆಲ್ಲರೂ ಕೂಡ ಮುಷ್ಟಿ ಹಣವನ್ನು ಹಾಕಿದರು ಅದರಲ್ಲಿ, ಖಜಾನೆಯಲ್ಲಿ. ಅವರೆಲ್ಲರೂ ಹಾಕಿದ್ದಕ್ಕಿಂತ ಜಾಸ್ತಿಯಾಗಿ ಈ ಬಡ ವಿಧವೆ ಹಾಕಿದಳು. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಹಾಕಿದ್ದು ಎಲ್ಲಿಂದ? ಅವರಲ್ಲಿ ಇದ್ದಂತ ಅಪಾರ ಸಂಪತ್ತಿನಿಂದ ಒಂದು ಮುಷ್ಟಿಯನ್ನು ಹಾಕಿದರು. ಏನು ನಷ್ಟ ಆಯಿತು ಅವರಿಗೆ? ಏನು ನಷ್ಟ ಆಗಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಇತ್ತು ಅವರ ಹತ್ರ. ಆದರೆ ಈ ಬಡ ವಿಧವೆ ಆಕೆಯಲ್ಲಿ ಏನಿದ್ದಿಲ್ಲ. ತನ್ನ ಊಟ ಆಮೇಲೆ ಬಾಯಾರಿಕೆಯನ್ನು ಬದಿಗಿಟ್ಟು ತನ್ನಲ್ಲಿ ಏನಿತ್ತು ಅದನ್ನು ತಂದು ಆಕೆ ಆ ಖಜಾನೆಯಲ್ಲಿ ಹಾಕಿದಳು. ದೇವರಿಗೆ ಅದು ಇಷ್ಟವಾಯಿತು. ಅವರಲ್ಲಿ ಅಪಾರ ಇತ್ತು. ಎಲ್ಲಿಂದ ಬಂತು ಆ ಅಪಾರ ಸಂಪತ್ತು? ಎಲ್ಲಿಂದ ಬಂತು? ಅಪಾರ ಸಂಪತ್ತು ಇರುವಾಗ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಉದ್ಭವ ಆಗ್ತದೆ. ಏನಂತ ಹೇಳಿದ್ರೆ, ಇದು ಎಲ್ಲಿಂದ ಬಂತು ಅಂತ ಹೇಳಿಕೊಳ್ಳಿ. ಇದು ಎಲ್ಲಿಂದ ಬಂತು? ನಮ್ಮ ಸುತ್ತಮುತ್ತ ಒಂದು ದೃಷ್ಟಿ ಹಾಯಿಸಿದರೆ ಕೂಡ ನಮಗೆ ಹಾಗೇನೆ ಕಾಣ್ತದೆ. ಏನು ಜಾಸ್ತಿ ವಿದ್ಯಾಭ್ಯಾಸ ಪಡೆಯಲಿಲ್ಲ ಅಥವಾ ಮಾಡಲಿಲ್ಲ, ಏನು ಜಾಸ್ತಿ ವಿದ್ಯಾಭ್ಯಾಸ ಇಲ್ಲದವರಿಗೆ ಹುದ್ದೆ ಹೇಗೆ ಸಿಗ್ತದೆ? ಇಲ್ಲ, ಸಿಗಲ್ಲ. ಅಂಥವರ ಹತ್ರ ಹೇಗೆ ಇದು ಹಣ ಬರ್ತದೆ? ಇಷ್ಟು ಹಣ, ಇಷ್ಟು ಆಸ್ತಿ, ಇಷ್ಟೊಂದು ಸಂಪತ್ತು ಎಲ್ಲಿಂದ ಬರ್ತದೆ ಎಂಬ ಪ್ರಶ್ನೆ ಬಂದೇ ಬರ್ತದೆ. ನೇರ ದಾರಿಯಲ್ಲಿ ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ನೇರ ದಾರಿಯಲ್ಲಿ ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ತಿಳಿದುಂಟು ಇವರೆಲ್ಲರೂ ಯಾರು ಅಂತ ಹೇಳಿಕೊಡಿ. ಇವರೆಲ್ಲರೂ ಯಾರು? ಹೇಗೆ ಅವರು ಇಷ್ಟು ಚಿಕ್ಕ ಸಮಯದಲ್ಲಿ ಇಷ್ಟೊಂದು ಸಂಪತ್ತನ್ನು, ಆಸ್ತಿಯನ್ನು ಮಾಡಿಟ್ಟಿದ್ದಾರೆ? ಎಲ್ಲಿಂದ ಬರ್ತದೆ? ಅದಕ್ಕಾಗಿ ಅವರು ಎಷ್ಟೇ ಹಣವನ್ನು ಕೊಂಡು ಹೋಗಿ ಸಮಾಧಾನ ಮಾಡಲಿಕ್ಕೆ, ತನ್ನನ್ನೇ ತಾನು ಸಮಾಧಾನ ಮಾಡಲಿಕ್ಕೆ ಎಷ್ಟೇ ಹಣವನ್ನು ಕೊಂಡು ಹೋಗಿ ಏನೋ ಕಾಣಿಕೆಯನ್ನು ಕೊಂಡು ಹೋಗಿ ದೇವಾಲಯದಲ್ಲಿ ಹಾಕಿದರೂ ಕೂಡ ಅದರಿಂದ ದೇವರಿಗೇನು ಸಮಾಧಾನ ಸಿಗುವುದಿಲ್ಲ. ಸ್ಪಷ್ಟ ರೀತಿಯಲ್ಲಿ ದೇವರ ಕುಮಾರ ನಮಗೆ ಹೇಳಿದ್ದಾನೆ. ಏನಂತ ಹೇಳಿದ್ರೆ, ಅಂತ ಕಾಣಿಕೆ ದೇವರಿಗೆ ಅಸಹ್ಯ. ಅವರು ಎಲ್ಲಿಯಾದರೂ ಕೂಡ ಅದನ್ನು ಕೊಂಡು ಹೋಗಿ ಯಾರಿಗೆ ಅನ್ಯಾಯ ಮಾಡಿದ್ದಾರೆ, ಯಾರಿಗೆ ಅನೀತಿ ಮಾಡಿದ್ದಾರೆ ಅವರಿಗೆ ಕೊಟ್ಟು ಅವರ ಜೀವನವನ್ನು ಒಳಿತು ಮಾಡಿದ್ದರೆ ಅದೇ ದೇವರಿಗೆ ಕೊಟ್ಟಂತ ಒಂದು ದೊಡ್ಡ ಕಾಣಿಕೆ ಆಗ್ತದೆ. ಕರ್ತರಾದ ದೇವರೇ, ನಮ್ಮನ್ನು ಸೃಷ್ಟಿಸುವಾಗ ನಮ್ಮ ಜೀವನ ಮಾಡಲಿಕ್ಕೆ ಏನು ಬೇಕು ಅದೆಲ್ಲವನ್ನು ಕೂಡ ನೀವು ಕೊಟ್ಟಿದ್ದೀರಿ, ನೀಡಿದ್ದೀರಿ. ಎಲ್ಲವನ್ನು ಸೃಷ್ಟಿಸಿದ ಮೇಲೆ ನಮ್ಮನ್ನು ನೀವು ಸೃಷ್ಟಿಸಿದ್ದೀರಿ ಅಂತ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಕೊನೆಗೆ ಮನುಷ್ಯನನ್ನು ನೀವು ಸೃಷ್ಟಿ ಮಾಡಿದ್ದೀರಿ. ನಮ್ಗೇನು ಬೇಕು ಅದನ್ನು ನೀವು ಈ ಪ್ರಕೃತಿಯಲ್ಲಿ ಇಟ್ಟಿದ್ದೀರಿ. ನಾವು ನಮಗೇನು ಬೇಕೋ ಅದಕ್ಕಿಂತಲೂ ಜಾಸ್ತಿಯಾಗಿ ಆಸೆ ಪಡದೆ ನಮಗೆ ನೀವು ಕೊಟ್ಟದರಲ್ಲಿ ತೃಪ್ತಿಯನ್ನು ಇಟ್ಟು ಆ ಪ್ರಕಾರ ಜೀವಿಸಲು ನಮಗೆ ನೀವು ಆಶೀರ್ವದಿಸಿರಿ. ಇದ್ದದರಲ್ಲಿ ತೃಪ್ತಿ ಪಡುವಂತ ಮನಸ್ಸು ನಮ್ಮಲ್ಲಿ ಇರಲಿ. ಕರ್ತರಾದ ದೇವರೇ, ನಮ್ಮ ಆಸೆಗಾಗಿ, ನಮ್ಮ ದುರಾಸೆಗಾಗಿ ಯಾರನ್ನು ಕೂಡ ಕಷ್ಟಕ್ಕೆ ನಾವು ದೂಡದೆ ನಮ್ಮಲ್ಲಿ ಇರುವುದನ್ನು ಇತರರಲ್ಲಿ ಹಂಚಿಕೊಳ್ಳಲು ಬೇಕಾದಂಥ ಔದಾರ್ಯತೆ ನೀಡಿರಿ. ಯಾರಿಗಾದರೂ ನಾವು ಅನ್ಯಾಯ ಮಾಡಿದರೆ ಆ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಬೇಕಾದಂಥ ಪಶ್ಚಾತ್ತಾಪದ ಮನಸ್ಸು, ಹೃದಯವನ್ನು ನಮಗೆ ನೀಡಿರಿ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತ ಆಶೀರ್ವಾದಗಳನ್ನು ಸುರಿಸಿರಿ. ಅವರಿಗೆ ಬೇಕಾದಂಥ ದೇಹದ ಆರೋಗ್ಯ,
ಮನಸ್ಸಿನ ನೆಮ್ಮದಿ, ಹಿರಿಯರಿಗೆ ಬೇಕಾದಂಥ ಮನಸ್ಸಿನ ನೆಮ್ಮದಿಯನ್ನು ನೀಡಿರಿ. ಕಿರಿಯರಿಗೆ, ಮಕ್ಕಳಿಗೆ ಕಲಿಯಲು ಬೇಕಾದಂಥ ಬುದ್ಧಿಶಕ್ತಿ ನೀಡಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.